ಜೆಸಿ ಉಡುಪಿ ಇಂದ್ರಾಳಿ ಹಾಗೂ ತುಳು ಸಾಹಿತ್ಯ ಅಕಾಡೆಮಿ ಉಡುಪಿ ಇದರ ಮುಂದಾಳತ್ವದಲ್ಲಿ ಸಂಚಲನ ಟ್ರಸ್ಟ್ ಉಡುಪಿ ಜೈ ತುಳುನಾಡು ಉಡುಪಿ ಇವುಗಳ ಸಹಯೋಗದೊಂದಿಗೆ ಬಲೆ ತುಳುಲಿಪಿ ಕಲ್ಪುಕ ಅನ್ನುವ ಶೀರ್ಷಿಕೆಯೊಂದಿಗೆ ತುಳುಲಿಪಿ ಕಲಿಕಾ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ಉನ್ನತಿ ಕರಿಯರ್ ಅಕಾಡೆಮಿ ಉಡುಪಿಯಲ್ಲಿ ನೆರವೇರಿತು. ಕಾರ್ಯಕ್ರಮದ ಉದ್ಘಾಟಕರಾಗಿ ತುಳುಕೂಟ ಉಡುಪಿ ಇದರ ಅಧ್ಯಕ್ಷರಾಗಿರುವ ಜಯಕರ್ ಶೆಟ್ಟಿ ಇಂದ್ರಾಳಿ ಭಾಗವಹಿಸಿ ತುಳು ಭಾಷೆಯಲ್ಲಿ ಹೆಚ್ಚಾಗಿ ವ್ಯವಹರಿಸುವಂತೆ ಅಭಿಪ್ರಾಯ ವ್ಯಕ್ತಪಡಿಸಿ ಸಂಘಟನೆಯ ಪ್ರಯತ್ನವನ್ನ ಶ್ಲಾಘಿಸಿದರು. ಏಳು ವರ್ಷವಿರಪ್ಪ ಒಂದು ಗ್ರಂಥ ಹಾಕುದು ಮಧ್ವಾಚಾರ್ಯ ಸಾಕ್ಷಾತ್ ಶಿಕ್ಷರಾಂಚಿತನ ಹಿಸ್ಟ್ರಿ ಕೆಸದಿದ್ದರೆ ಬರಬೇಕು, ತಾಳೆ ಕಲಿಟ್ಟು ಬರಬೇಕು, ಕಂಠ ಒಳಗೆ ಎಂತದ್ದು ಬರಬೇಕು. ಅವು ಗ್ರಂಥ ಅಜ್ಪ ವರ್ಷವಿರಪ್ಪ ಬನ್ನಜ ಗೋವಿಂದಾಚಾರ್ಯಕ್ಕೆ ಕೊಂಡು ತುಳು ಸಾಹಿತಿಗಳು ತುಳುವರ ನಡಕೆ ಕಾರ್ಯಕ್ರಮದ ಸಂಯೋಜಕರು ಆದ ದಯಾನಂದ ಕೆ ಶೆಟ್ಟಿ ಬೈಂದೂರು ತುಳುನಾಡ ಮಣ್ಣಿನ ಮಹಿಮೆ ಅಪಾರ ತುಳುಲಿಪಿ ಕಲಿಯುವುದರ ಜೊತೆಗೆ ತುಳುನಾಡ ಭಾಷೆ ತುಳುಲಿಪಿಗೆ ಪ್ರಾಧಾನ್ಯತೆ ಬರುವ ಹಾಗೆ ಆಗಬೇಕು ಎಂದು ತಿಳಿಸಿದರು. ವಿಶೇಷವಾದ ನಮ್ಮ ನೈರ್ಮಲ್ಯ ಕಲಿಯುವ ತುಂಬಾ ಏನೈತಿಲ್ಲ ಸಂಸ್ಕೃತಿ ಅಲ್ಪ ವಲಸ ಬದ್ಧ ಮತ್ತು ಸಂಶೋಧನೆ ಮತ್ತು ಅದನ್ನು ಪ್ಲಾನ್ ಜೆಸಿ ಉಡುಪಿ ಇಂದ್ರಾಳಿ ಇದರ ಅಧ್ಯಕ್ಷೆ ಜ್ಯೋತಿ ಪ್ರಶಾಂತ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿದ ಕಾರ್ಯಕ್ರಮದಲ್ಲಿ ಸಂಚಲನ ಟ್ರಸ್ಟ್ ಉಡುಪಿ ಇದರ ಗೌರವ ಅಧ್ಯಕ್ಷರಾಗಿರುವ ಪ್ರೇಮ್ ಪ್ರಸಾದ್ ಶೆಟ್ಟಿ, ತುಳುಲಿಪಿ ಶಿಬಿರದ ಮುಖ್ಯ ಶಿಕ್ಷಕರಾದ ವಿಷ್ಣುಮೂರ್ತಿ ಮಂಚಿತಾಯ, ಘಟಕದ ಸ್ಥಾಪಕಾಧ್ಯಕ್ಷರಾದ ಮನೋಜ್ ಕಡಪ, ಸ್ಥಾಪಕಾಧ್ಯಕ್ಷೆ ಶೆರ್ಲಿ ಮನೋಜ್, ತುಳುಲಿಪಿ ಶಿಕ್ಷಕರುಗಳಾದ ಸ್ವಾತಿ ಸುವರ್ಣ, ಸುಪ್ರಿಯಾ ದೇವಾಡಿಗ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಜೆಸಿ ಉಡುಪಿ ಇಂದ್ರಾಳಿ ಇದರ ನೇತೃತ್ವದಲ್ಲಿ ಪ್ರಕಟಿಸಲ್ಪಡುವ ಉಡುಪಿ ದೇಗುಲಗಳ ಮಾಹಿತಿಯನ್ನೊಳಗೊಂಡ ಕೈಪಿಡಿಯ ಮುಖಪುಟದ ಅನಾವರಣ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದ ಸಂಚಾಲಕರಾದ ಅಶೋಕ್ ಶೇರಿಗಾರ್ ಕಾರ್ಯಕ್ರಮವನ್ನು ನಿರ್ವಹಿಸಿ ಘಟಕದ ಕಾರ್ಯದರ್ಶಿ ಶಿಲ್ಪಾ ಶಾನ್ಭೋಗ್ ವಂದಿಸಿದರು. ತುಳುಲಿಪಿ ಕಲಿಕಾ ಶಿಬಿರದಲ್ಲಿ ಭಾಗವಹಿಸಲಿಚ್ಛಿಸುವವರು ಘಟಕವನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಿತೀಶ್ ದೊಡ್ಡನಗುಡ್ಡೆ, ವಿ4 ನ್ಯೂಸ್, ಉಡುಪಿ.